ಗುರುಪುರ ಕೈಕಂಬದ ಬೆನಕಸೌಧದ 1ನೇ ಮಹಡಿಯಲ್ಲಿ ಸಫಲ ಸೌಹಾರ್ದ ಸಹಕಾರಿ ನಿಯಮಿತ ಲೋಕಾರ್ಪಣೆಗೊಂಡಿತು. ಇದರ ಉದ್ಘಾಟನೆಯನ್ನ ಉಳಿಯ ಶ್ರೀ ಉಳ್ಳಾಳ್ತಿ ಧರ್ಮರಸರ ಕ್ಷೇತ್ರದ ಧರ್ಮದರ್ಶಿ ದೇವುಮೂಲ್ಯ ರಿಪ್ಪನ್ ಕತ್ತರಿಸಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಬ್ಯಾಂಕಿನ ಗಣಕಯಂತ್ರವನ್ನ ರಾಜ್ಯ ಯೋಜನಾ ಮಂಡಳಿಯ ಉಪಾಧ್ಯಕ್ಷ ಬಿಜೆ ಪುಟ್ಟಸ್ವಾಮಿ ಉದ್ಘಾಟಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಹಿಂಗಾರ ಅರಳಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಬ್ಯಾಂಕಿನ ಗಣಕಯಂತ್ರ, ಸಂಸ್ಥೆಯ ಲಾಂಛನ, ನಾಮಫಲಕ ಹಾಗೂ ನಗದು ಪತ್ರವನ್ನು ಬಿಡುಗಡೆಗೊಳಿಸಲಾಯಿತು. ಸಾಫಲ್ಯ ಸೇವಾ ಸಂಘ ಮುಂಬೈ ಅಧ್ಯಕ್ಷ ಶ್ರೀನಿವಾಸ ಸಾಫಲ್ಯ ಮಾತನಾಡಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರ ಕೊಡುಗೆ ಅಪಾರವಾಗಿದೆ. ಪೈಪೋಟಿ ಸಂದರ್ಭದಲ್ಲಿ ಈ ಸಂಸ್ಥೆ ಉದ್ಘಾಟನೆಗೊಂಡಿದೆ. ಎಲ್ಲರ ಪ್ರೀತಿ ವಿಶ್ವಾಸ ಗೆಲ್ಲುವಂತೆ ಸಂಸ್ಥೆ ಕಾರ್ಯಾಚರಣೆ ಮಾಡಬೇಕು ಎಂದರು. ಅದೆಷ್ಟು ಬ್ಯಾಂಕಿಗಳನ್ನು ಈ ಭಾರತಕ್ಕೆ ಕೊಟ್ಟು ಮಾನ್ಯತೆ ಹಾಗೂ ಮಾನ್ಯತೆಯನ್ನು ಪಡೆದಂಥ ಆ ಒಂದು ಹಿರಿತನ ಇದ್ದರೆ ಅದು ದಕ್ಷಿಣ ಕನ್ನಡದವರಿಗೆ ಅಂತ ಹೇಳಲಿಕ್ಕೆ ಬಹಳಷ್ಟು ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಬ್ಯಾಂಕು ಒಂದು 10-25 ವರ್ಷ ಇರುವಂಥ ಆ ಒಂದು ವ್ಯವಹಾರವನ್ನು ಈಗ ಬದಲಾವಣೆಯನ್ನು ನೋಡ್ತಾ ಇದ್ದೇವೆ ನಾವು. ಹಣ ಇಡಬೇಕಾದ್ರೆ ಬ್ಯಾಂಕಿಗೆ ಹೋಗಬೇಕಿತ್ತು, ಹಣ ಪಡೆಯಬೇಕಾದ್ರೆ ಬ್ಯಾಂಕಿಗೆ ಹೋಗಬೇಕಿತ್ತು. ಅದೆಲ್ಲ ಹಂತದಲ್ಲಿ ಬದಲಾವಣೆ ಬರುತ್ತಾ ಮನೆಯಲ್ಲಿ ನಿಂತು ಬಟನ್ ಒತ್ತಿದರೆ ಹಣ ಹೋಗ್ತದೆ, ಬಟನ್ ಒತ್ತಿದ್ರೂ ಹಣ ಪಡೆಯುವಂಥ ವ್ಯವಸ್ಥೆ ನಡೆಯುತ್ತಾ ಉಂಟು. ಒಂದು ಸಮಯ ಹೀಗೆ ಬರಬಹುದು, ಬ್ಯಾಂಕಿನ ಕ್ಲಾರ್ಕಿಯರ್ ಮ್ಯಾನೇಜರಿಯರ್ ಗೊತ್ತಿಜ್ಜಿ ಆಂಡನ 1 ಕೋಟಿ ಬಂಡವಾಳ ಬ್ಯಾಂಕ್ ದೀತ ವ್ಯವಹಾರ ನಡತೊಂದುಂಡು ಅನ್ಪನಂಚಿನ ಆ ಸಮಯ ಇನಿ ಸನ್ನಿತಾ ಒಂದುಂಡು. ಹಾಗಾದರೆ ಬ್ಯಾಂಕ್ ಇಷ್ಟು ತೀವ್ರಗತಿಯಲ್ಲಿ ಓಡುವಂಥ ಸಮಯದಲ್ಲಿ ಈ ಸಂದರ್ಭದಲ್ಲಿ ಇವರು ಈ ಬ್ಯಾಂಕನ್ನು ಉದ್ಘಾಟನೆ ಮಾಡಿದ್ದಾರೆ. ಇಂಥ ಒಂದು ಪೈಪೋಟಿ ನಡೆಯುತ್ತಿರುವಂಥ ಈ ಸಂದರ್ಭದಲ್ಲಿ ಬ್ಯಾಂಕ್ ಉದ್ಘಾಟನೆ ಮಾಡಿದಂಥ ಇವರಿಗೆ ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಡಿಗೆ ಅಶ್ವಮೇಧದ ಫಲ ಎನ್ನುವಂತೆ ಬಹಳ ಛಲತೊಟ್ಟು ಪಣತೊಟ್ಟು ಒಂದು ಬ್ಯಾಂಕನ್ನು ಉದ್ಘಾಟನೆ ಮಾಡಿದ್ದಾರೆ. ನಿಜಕ್ಕೂ ಇವರಿಗೆ ನಾವು ಸಾವಿರ ನಮನ ಮಾಡಬೇಕು. ಧರ್ಮದರ್ಶಿ ದೇವು ಮೂಲ್ಯಣ್ಣ ಮಾತನಾಡಿ, ಜನಸೇವೆ ಸಮಾಜಮುಖಿ ಕಾರ್ಯದಿಂದ ವಿಶ್ವಾಸ ಗೌರವ ಬೆಳೆಯಲು ಸಾಧ್ಯ. ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲಾ ಧರ್ಮದವರಿಗೆ ಈ ಸಂಸ್ಥೆ ಸೇವೆಯನ್ನ ನೀಡಲಿ. ಸಮಾಜದ ಹಿಂದುಳಿದವರಿಗೆ ವಿದ್ಯಾಭ್ಯಾಸ, ಉದ್ಯೋಗ ನೀಡುವ ಕಾರ್ಯ ಈ ಸಂಸ್ಥೆಯಿಂದ ಆಗಬೇಕು ಎಂದು ಹೇಳಿದರು. ಎಂಡ ಪ್ರಥಮವಾದ ಪಂಡೇರು ಒಂಜಿ ಸರಕಾರ ಹೊಡೆದು 15 ಲಕ್ಷ ಮುಟ್ಟ ಅದು ಷೇರು ಬಂಡವಾಳ ಬೋರ್ಡು ಅಂಚೆ ಅನ್ನ ಮಲ್ಪರ ಸಾಧ್ಯ ಉಂಡು ಅಂತ ಪಂಡೇರು. ಅವು ಇನಿಕ್ ಅಜಿಪ ಲಕ್ಷ ಆತನ ಪನ್ನಾಗ ನಮ್ಮ ಆ ಪಾಡಿನ ಬಿತ್ತು ಪರಿಪೂರ್ಣವಾದ ಉಂಡು ಪನ್ಪನಕ್ಕೆ ಸಾಕ್ಷಿಭೂತವಾದ ಉಂಡು. ಖಂಡಿತವಾದಿ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಪಡೆಯರ ಸಾಧ್ಯತೆ ಉಂಡೊಂದು ಯಾನಿ ವೇದಿಕೆ ಹಿಡ್ಕೊಳ್ಳೋದು ಪನ್ಯಾರೆ ಇಷ್ಟಪಡಪೆ.
ರಾಜ್ಯ ಯೋಜನಾ ಮಂಡಳಿಯ ಉಪಾಧ್ಯಕ್ಷ ಬಿಜೆ ಪುಟ್ಟಸ್ವಾಮಿ ಮಾತನಾಡಿ, ಗ್ರಾಹಕರು ಹಾಗೂ ಬ್ಯಾಂಕಿನ ನಡುವೆ ಸೌಹಾರ್ದ ಇದ್ದಾಗ ಮಾತ್ರ ಬ್ಯಾಂಕ್ ಬೆಳೆಯಲು ಸಾಧ್ಯ. ಒಳಪಂಗಡಗಳನ್ನು ಒಗ್ಗೂಡಿಸಿ ಅಖಿಲ ಕರ್ನಾಟಕ ಗಾಣಿಗ ಸಂಘ ಮಾಡಲು ಶ್ರಮಿಸಿದ್ದೇನೆ ಅಂತ ಹೇಳಿದರು. ಇವತ್ತು ಸಹಕಾರ ಸಂಘಗಳನ್ನು ನಡೆಸ್ತಕ್ಕಂಥದ್ದು ಸ್ವಲ್ಪ ಕಷ್ಟನೇ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಬ್ಯಾಂಕ್ಗಳಲ್ಲಿ ಮೊದಲು 14-18% ಬಡ್ಡಿ ಇತ್ತು ಶೇಕಡ. ಈಗ 8% ಇಳಿಸ್ಬಿಟ್ಟಿದ್ದಾರೆ ಅವರು ಸಹ ಸಾಲ ಕೊಡ್ತಕ್ಕಂಥದ್ದನ್ನು. ಮುದ್ರಾ ಬ್ಯಾಂಕ್ ಬಂದ ಮೇಲೆ ಎಲ್ರಿಗೂ ಸಾಲವನ್ನು ಲಿಬರಲ್ಲಾಗಿ ಕೊಡಬೇಕು ಅಂತೇಳಿ ಅವಕಾಶವನ್ನು ಮಾಡಿದ್ದಾರೆ. ಯಾವುದೇ ನೀವು ಸೆಕ್ಯೂರಿಟಿ ಇಲ್ಲದೆ ಸಾಲವನ್ನು ಕೊಡಬೇಕು ಅಂತ ಸಹ ಮಾಡಿದ್ದಾರೆ. ಆದ್ದರಿಂದ ಇವತ್ತಿನ ದಿವಸ ನಮ್ಮ ಸಹಕಾರ ಸಂಘಗಳು ಸೆಕ್ಯೂರಿಟಿ ಇಲ್ಲದೆ ಕೊಡೋದಕ್ಕಾಗೋದಿಲ್ಲ, ಸೆಕ್ಯೂರಿಟಿ ತೆಗೆದುಕೊಳ್ಳೇಬೇಕು. ಇಂಥ ಸಂದರ್ಭದಲ್ಲಿ ಕಠಿಣವಾದ ಕಾರ್ಯವನ್ನು ತಾವು ಪ್ರಾರಂಭ ಮಾಡಿದ್ದೀರಾ. ನಮ್ಮ ಸ್ವಾಮಿಗಳು ಹೇಳಿದಾಗೆ ದೇವರು ಅವರಿಗೆ ಒಳ್ಳೇದು ಮಾಡಲಿ, ಈ ಸಂಘ ಚೆನ್ನಾಗಿ ನಡೀಲಿ ಅಂತೇಳಿ ಆಶಯವನ್ನು ಮಾಡ್ತಾ ಇದ್ದೇನೆ. ಸಫಲ ಸೌಹಾರ್ದ ಸಹಕಾರಿಯ ಅಧ್ಯಕ್ಷ ಸಂಜೀವ ಅಡ್ಯರ್ ಮಾತನಾಡಿ, 6 ತಿಂಗಳಲ್ಲಿ 10,047 ಸದಸ್ಯರನ್ನ 61 ಲಕ್ಷ ರೂಪಾಯಿ ಠೇವಣಿಯನ್ನ ಸಂಗ್ರಹಿಸಲಾಗಿದೆ. ಮುಂದಿನ 3 ವರ್ಷಗಳಲ್ಲಿ 2 ಕೋಟಿ ರೂಪಾಯಿ ಪಾಲು ಬಂಡವಾಳ, 15 ಕೋಟಿ ರೂಪಾಯಿ ಠೇವಣಿ, 10 ಕೋಟಿ ರೂಪಾಯಿ ಸಾಲವನ್ನ ವಿತರಿಸುವ 5 ಶಾಖೆಗಳನ್ನು ತೆರೆಯುವ ಗುರಿಯನ್ನ ಹೊಂದಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಗುರುಪುರ ಕೈಕಂಬದ ಅವರ್ ಲೇಡಿ ಆಫ್ ಪೋಂಪೆ ಚರ್ಚ್ನ ಧರ್ಮಗುರು ವಂದನೀಯ ಆಂಟನಿ ಲೋಬೋ, ಅಧಿಕಾರಿ ಗುರುಪ್ರಸಾದ್ ಬಂಗೇರ, ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಕರ ಯಾನೆ ಸಫಲಿಕರ ಮಾತೃ ಸಂಘದ ಮಹಿಳಾ ವಿಭಾಗದ ಅಧ್ಯಕ್ಷೆ ಸಂಧ್ಯಾ ವೆಂಕಟೇಶ್, ಅರುಣ್ ಉಳ್ಳಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.